ಜೆಸಿಐ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷೆ ರಾಖಿ ಜೈನ್ ಅವರು ಬಂಟ್ವಾಳ ಜೆಸಿಐಗೆ ಭೇಟಿ ನೀಡಿ ವಿವಿಧ ಶಾಶ್ವತ ಯೋಜನೆಗಳನ್ನು ಉದ್ಘಾಟಿಸಿದರು. ಬ್ರಹ್ಮರಕುಟ್ಲು ಮೂಕಾಂಬಿಕಾ ಭಜನಾ ಮಂದಿರದ ಬಳಿ ಜೆಸಿಐ ಬಂಟ್ವಾಳದ ಅಧ್ಯಕ್ಷ ಉಮೇಶ್ ಆರ್ ಮೂಲ್ಯ ರಾಷ್ಟ್ರೀಯ ಅಧ್ಯಕ್ಷರನ್ನ ಸ್ವಾಗತಿಸಿಕೊಂಡರು. ಬಳಿಕ ಕೊಡ್ಮಾಂಡ್ ರಸ್ತೆಯಲ್ಲಿರುವ ಸತ್ಯಮಜ್ಜಿ ಮನೆಗೆ ಭೇಟಿ ನೀಡಿ ನೀರಿನ ಟ್ಯಾಂಕ್ ಅನ್ನು ರಾಷ್ಟ್ರೀಯ ಅಧ್ಯಕ್ಷೆ ರಾಖಿ ಜೈನ್ ಅವರು ಉದ್ಘಾಟಿಸಿದರು. ಜೆಸಿಐ ಬಂಟ್ವಾಳದ ನೇತೃತ್ವದಲ್ಲಿ ಕಳ್ಳಿಗಿ ಗ್ರಾಮದ ಜಾರಂದಗುಡ್ಡಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ನಾಗಮಚ್ಚಿ ಮನೆಯನ್ನು ವೀಕ್ಷಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ತೊಡಂಬಿಲದ ಸೇಕ್ರೆಡ್ ಹಾರ್ಟ್ ಚರ್ಚ್ ಬಳಿ ನೂತನವಾಗಿ ನಿರ್ಮಾಣಗೊಂಡ ಪ್ರಯಾಣಿಕರ ತಂಗುದಾಣವನ್ನು ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಜೆಸಿಐ ಬಂಟ್ವಾಳ ಸಮುದಾಯದ ಅಭಿವೃದ್ಧಿಗಾಗಿ ಮಾಡಿರುವ ಯೋಜನೆಗಳೆಲ್ಲವೂ ಅತ್ಯುತ್ತಮವಾಗಿದೆ. ಅಗತ್ಯವುಳ್ಳವರಿಗೆ ಮನೆ ನಿರ್ಮಾಣ, ಸಾರ್ವಜನಿಕರಿಗೆ ಬಸ್ ತಂಗುದಾಣ ನಿರ್ಮಾಣ ಕಾರ್ಯ ಮೆಚ್ಚುವಂತದ್ದು. ಜನರು ಈ ಸೇವೆಯನ್ನ ಎಂದಿಗೂ ನೆನಪಿನಲ್ಲಿಟ್ಟುಕೊಂಡಿರುತ್ತಾರೆ ಎಂದರು. Community project and impact in the society. This is not going to help in this year only 2021 as a loan president. In the coming years, a lot of your coming future of this JCI Bantwala people is remembering you by your contribution. And JCI is following always, and we are always telling these things. Whatever we have to do some impactful project and community project. Because we are the president and post holder for this year, 365 days is the year 2021. This is good. But we have to do something like that. In future also, whoever will come and take this seat as a loan president of JCI Bantwala, he will always remember you. Yeah, you did something very much good as a community project, and you created a very good impact in the society. Really, I am very much happy the way you are creating. ಈ ಸಂದರ್ಭ ಪ್ರಯಾಣಿಕರ ತಂಗುದಾಣ ನಿರ್ಮಾಣಕ್ಕೆ ಸಹಕರಿಸಿದ ಜೆಸಿಐ ಸದಸ್ಯರನ್ನ ಸನ್ಮಾನಿಸಲಾಯಿತು. ಬಳಿಕ ಜೆಸಿಐ ಬಂಟ್ವಾಳ ನಿಕಟಪೂರ್ವ ಅಧ್ಯಕ್ಷರಾದ ಸದಾನಂದ ಬಂಗೇರ ಅವರ ನೇತೃತ್ವದಲ್ಲಿ ಸದಸ್ಯರ ಸಹಕಾರದಿಂದ ಕೃಷಿ ಕಾರ್ಯ ನಡೆದ ಏರಿಯ ಬೀಡುವಿನ ಭತ್ತದ ಸಾಗುವಳಿಯನ್ನ ವೀಕ್ಷಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭ ವಲಯ ಅಧ್ಯಕ್ಷೆ ಸೌಜನ್ಯ ಹೆಗಡೆ, ಬಂಟ್ವಾಳ ಜೆಸಿಐ ಅಧ್ಯಕ್ಷ ಉಮೇಶ್ ಆರ್ ಮೂಲ್ಯ, ನಿಕಟಪೂರ್ವಾಧ್ಯಕ್ಷ ಸದಾನಂದ ಬಂಗೇರ, ಕಾರ್ಯದರ್ಶಿ ರೋಷನ್ ರೈ, ಕೋಶಾಧಿಕಾರಿ ರವೀಣ ಬಂಗೇರ, ಸ್ಥಾಪಕಾಧ್ಯಕ್ಷ ನಾಗೇಶ್ ಬಾಳೆಹಿತ್ಲು, ಜೆಸಿರೇಟ್ ಅಧ್ಯಕ್ಷೆ ವಿದ್ಯಾ ಉಮೇಶ್, ವಲಯ ಉಪಾಧ್ಯಕ್ಷ ಶರತ್ ಕುಮಾರ್, ವಲಯ ಸಂಯೋಜಕ ಯತೀಶ್ ಕರ್ಕೇರ, ಜೆಸಿಐ ಬಂಟ್ವಾಳದ ಸದಸ್ಯರು, ವಲಯಾಡಳಿತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.